ಬೆಳ್ತಂಗಡಿಯ ಮಂಡಲ ಆರ್ಟ್ ಕಲಾವಿದೆ ಸುರಕ್ಷಾ ಆಚಾರ್ಯಳ ಮಂಡಲ ಆರ್ಟ್ಗೆ ಇದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಲಿದಿದೆ. ಸುರಕ್ಷಾ ಬಿಡಿಸಿರುವಂತಹ ಮಂಡಲ ಆರ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಅತಿ ಸಣ್ಣ ಮಂಡಲ ಆರ್ಟ್ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. 4 ಸೆಂಟಿಮೀಟರ್ ಅಳತೆಯ ವುಡನ್ ಮೇಲೆ ಬಿಡಿಸಿರುವ ಸುಂದರ ಮಂಡಲ ಆರ್ಟ್ ಈ ದಾಖಲೆಯನ್ನ ಮಾಡಿರುವ ಆರ್ಟ್ ಆಗಿದೆ. ಸುರಕ್ಷಾ ಆಚಾರ್ಯ ಬೆಳ್ತಂಗಡಿಯ ಕನ್ನಾಜೆ ನಿವಾಸಿ ಚಂದ್ರಶೇಖರ್ ಆಚಾರ್ಯ ಹಾಗೂ ಸರಸ್ವತಿ ದಂಪತಿಗಳ ಪುತ್ರಿಯಾಗಿದ್ದಾರೆ. ಹವ್ಯಾಸಿ ಯಕ್ಷಗಾನ ಕಲಾವಿದೆಯಾಗಿರುವ ಈಕೆ ಹಲವಾರು ಮಹಿಳಾ ಯಕ್ಷಗಾನಗಳಲ್ಲಿ ತನ್ನ ಕಲಾ ಪ್ರಕೃತಿಯನ್ನ ಮೆರೆದಿದ್ದಾರೆ. ಲೀಫ್ ಆರ್ಟ್, ಪೆನ್ಸಿಲ್ ಆರ್ಟ್ಗಳನ್ನು ಕೂಡ ಮಾಡುವಂತಹ ಈಕೆ ಭಜನಾ ತಂಡದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಮಂಡಲ ಆರ್ಟ್ಗಳನ್ನು ಬಿಡಿಸುವ ಮೂಲಕ ಗಮನ ಸೆಳೆದಿದ್ದ ಸುರಕ್ಷಾ ಆಚಾರ್ಯ ಇದೀಗ ಆಕೆಯ ಕಲಾ ನೈಪುಣ್ಯತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರಿಕೊಂಡಿದ್ದು ಬೆಳ್ತಂಗಡಿಯ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ.